7 ಜನ ಸೇರಿ ಒಂದು ದೊಡ್ಡ ಸಂಸ್ಥೆ ಮಾಡಿದ್ದೆ ಅಂತ ಹೇಳಿದ್ರೆ ಅದಕ್ಕೆ ಗೋವು ಕೂಡ ಒಂದು ಕಾರಣ ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಆ 33 ಕೋಟಿ ದೇವರ ಅನುಗ್ರಹದಿಂದ ಅಲ್ಲಿ ಆ ಕಾಲೇಜ್ ಆಗಿದೆ. ಕಾಲೇಜ್ ಕಟ್ಟುವಾಗ ನಾನು ಕೊಡ್ಯಡ್ಕದಲ್ಲಿ ದೇವಸ್ಥಾನಕ್ಕೆ ಹೋಗಿ ನಾನು 1,000 ಮಕ್ಕಳಿಗೆ ಒಂದು ಊಟ ಹಾಕಿಸುವಾಗ ಒಂದು ವ್ಯವಸ್ಥೆ ಮಾಡಿ ಪೂಜಾ ಆಗ್ತಾ ಇರಲಿಲ್ಲ. ಅದೇ ಸಂದರ್ಭದಲ್ಲಿ ಒಂದು ಹೂ ಬಿತ್ತು ರೈಟ್ ಸೈಡ್ ಇಂದ. ಹಿರಿಯರು ಯಾವುದೇ ಒಂದು ಮಾತುಗಳನ್ನು ಹೇಳಿದ್ರು ಕೂಡ ಅದು ಮಾಡು ಇದು ಮಾಡು ಅಂತ ಹೇಳುವಾಗ ಕಾರಣ ಕೇಳ್ತೇನೆ. ಈಗ ದೇವರ ವಿಷಯದಲ್ಲಿ ಆಗಿರಬಹುದು, ಒಂದು ಗುಡಿ ಇರುತ್ತೆ, ಅಲ್ಲಿ ಆ ದೇವರ ಮಹತ್ವವೇನು ಅನ್ನೋಂತ ನಾವು ತಿಳ್ಕೊಂಡಾಗ ಮಾತ್ರ ನಮಗೆ ಅದರ ಮೇಲೆ ನಂಬಿಕೆ ಬರುವಂಥದ್ದು. ಆ ಲಕ್ಷ್ಮಿ ಬಂದ ನಂತರ ನಮ್ಮ ಮನೆಯಲ್ಲಿ ಆ ಒಂದು ತಾಯಿಯಿಂದ ಒಂದು 25 ತಾಯಿ ಆಯಿತು ನಮ್ಮ ಮನೆಯಲ್ಲಿ ಅಂತ ಹೇಳಿಕೆ ತುಂಬ ಹೆಮ್ಮೆ ಆಗ್ತಾ ಉಂಟು. ಇವತ್ತು ಒಂದು ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು 600ಕ್ಕೂ ಹೆಚ್ಚು ಕುಟುಂಬಗಳು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ತುಂಬ ಹೆಮ್ಮೆ ಆಗ್ತಾ ಉಂಟು. ನಮಃ. ಈ ಜಾಗದ ದೇವರುಗಳಿಗೆ ಕೈ ಮುಗಿಯುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ ಹಾಗೂ ರವಿಯಣ್ಣನ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದಂತಹ ಎಲ್ಲ ಗಣ್ಯರೇ, ನಾನು ಪ್ರತಿಯೊಂದು ಕೆಲಸ ಕಾರ್ಯ ಮಾಡಬೇಕು ಅಂತಾದರೆ ನಾನು ಕಾರಣ ಕೇಳ್ತೇನೆ. ಪ್ರತಿಯೊಂದು ವಿಷಯಕ್ಕೆ ಕೂಡ ನನ್ನ ಮದುವೆಯಾಗಿ 2 ವರ್ಷ ಆಯಿತು. ನನ್ನ ಹೆಂಡತಿಗೆ ತುಂಬ ಅನುಭವ ಆಗಿದೆ. ಯಾಕೆ ಅಂತ ಹೇಳಿದರೆ ಎಂಥ ಕೆಲಸ ಮಾಡಬೇಕಿದ್ರು ನಾನು ಏನು ಹೇಳಿದ್ರು ಕೂಡ ಅದಕ್ಕೆ ಕಾರಣ ಕೇಳಿಯೇ ನಾನು ಮುಂದುವರಿಸೋದು. ಹಿರಿಯರು ಯಾವುದೇ ಒಂದು ಮಾತುಗಳನ್ನು ಹೇಳಿದ್ರು ಕೂಡ ಅದು ಮಾಡು ಇದು ಮಾಡು ಅಂತ ಹೇಳುವಾಗ ಕಾರಣ ಕೇಳ್ತೇನೆ. ಯಾಕೆ ಅಂತ ಹೇಳಿದರೆ ಕಾರಣ ಕೇಳಿ ನಾವು ಅದರ ಬಗ್ಗೆ ಮಾಹಿತಿಯನ್ನು ಪಡೆದು ಈಗ ದೇವರ ವಿಷಯದಲ್ಲಿ ಆಗಿರಬಹುದು, ಒಂದು ಗುಡಿ ಇರುತ್ತೆ, ಅಲ್ಲಿ ಆ ದೇವರ ಮಹತ್ವವೇನು ಅನ್ನೋಂಥ ನಾವು ತಿಳ್ಕೊಂಡಾಗ ಮಾತ್ರ ನಮಗೆ ಅದರ ಮೇಲೆ ನಂಬಿಕೆ ಬರುವಂಥದ್ದು. ಹಾಗಾಗಿ ಈ ಗೋವಿನ ವಿಷಯದಲ್ಲಿ ಕೂಡ ನಾನೀಗ ಒಬ್ಬರನ್ನು ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಅಣ್ಣನ ಅಮ್ಮ ಗುಲಾಬಿ ಶೆಟ್ಟಿ ಅಂತ ಅವರು. ನಾವು ಚಿಕ್ಕ ಇರುವಾಗ ನಮಗೆ ಒಂದು ಗೋವನ್ನು ಕೊಟ್ಟರು. ಯಾಕೆ ಅಂತ ಹೇಳಿದರೆ ಮಕ್ಕಳಿಗೆ ಹಾಲು ಕುಡಿಲಿಕ್ಕೆ ಆಗ್ತದೆ ಅಂತ. ಅದರ ಹೆಸರು ಕೂಡ ಲಕ್ಷ್ಮಿ ಅಂತ. ಆ ಲಕ್ಷ್ಮಿಯನ್ನು ನಮಗೆ ದಾನ ಮಾಡಿ ಕೊಟ್ಟಾಗೆ ಕೊಟ್ಟರು. ಆ ಲಕ್ಷ್ಮಿ ಬಂದ ನಂತರ ನಮ್ಮ ಮನೆಯಲ್ಲಿ ಆ ಒಂದು ತಾಯಿಯಿಂದ ಒಂದು 25 ತಾಯಿ ಆಯಿತು ನಮ್ಮ ಮನೆಯಲ್ಲಿ ಅಂತ ಹೇಳಿಕೆ ತುಂಬ ಹೆಮ್ಮೆ ಆಗ್ತಾ ಉಂಟು. ಇವತ್ತು ರವಿಯಣ್ಣನವರು 5 ಗೋದಾನವನ್ನು ಮಾಡಿದ್ದಾರೆ. ಅದರ ಉದ್ದೇಶ ನಿಮ್ಮ ಮನೆಯಲ್ಲಿ ಆ 5 ಒಬ್ಬೊಬ್ಬರ ಮನೆಗೆ ಕೊಂಡೋಗ್ತೀರಿ, ಅಲ್ಲಿ ದೇವರು ಸೃಷ್ಟಿಯಾಗ್ತಾರೆ. ನೀವು ಮಾಡುವಂತಹ ಪ್ರತಿಯೊಂದು ಆ ತಾಯಿಯ ಕೆಲಸ ಖಂಡಿತವಾಗಿಯೂ ನಿಮಗೆ ಪುಣ್ಯದ ಫಲವಾಗಿ ಸಿಕ್ಕೇ ಸಿಗುತ್ತೆ. ಕೆಲವರಿಗೆ ಅದು ಯೋಚನೆ ಆಗ್ಬೋದು, ಅದನ್ನು ಕೊಂಡೋಗಿ ಅದಕ್ಕೆ ಆಹಾರ ಹಾಕೋದು ಹೇಗೆ, ಅದರಲ್ಲಿ ಇನ್ಕಮ್ ಬರುವುದಿಲ್ಲ, ಹಾಗೆ ಹೀಗೆ ಅನ್ನೋಂಥ ಯೋಚನೆಗಳು ಇರ್ಬೋದು. ಖಂಡಿತವಾಗಿಯೂ ನೀವು ಅದನ್ನು ಯೋಚನೆಯೇ ಮಾಡೋದು ಬೇಡ. ಅದೊಂದು ಪುಣ್ಯದ ಕೆಲಸ. ನಾನು ಚಿಕ್ಕಂದಿರುವಾಗ ಬಹಳ ಪ್ರೀತಿಯಿಂದ ಮಾಡಿದ್ದು. ಅಮ್ಮ ಪ್ರತಿಯೊಂದು ವಿಷಯಗಳನ್ನು ಕೂಡ ನಮಗೆ ಯಾಕೆ ಮಾಡಬೇಕು, ಯಾಕೆ ಗೋವನ್ನು ಸಾಕಬೇಕು ಅನ್ನೋಂಥದ್ದನ್ನು ಪ್ರತಿಯೊಂದನ್ನು ಕೂಡ ಹೇಳಿದ ಕಾರಣ ನಾವು ಆ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ನಾವೊಂದು ದೊಡ್ಡ 7 ಜನ ಸೇರಿ ಒಂದು ದೊಡ್ಡ ಸಂಸ್ಥೆ ಮಾಡಿದ್ದೆ ಅಂತ ಹೇಳಿದರೆ ಅದಕ್ಕೆ ಗೋವು ಕೂಡ ಒಂದು ಕಾರಣ ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ ಆ 33 ಕೋಟಿ ದೇವರ ಅನುಗ್ರಹದಿಂದ ಅಲ್ಲಿ ಆ ಕಾಲೇಜ್ ಆಗಿದೆ. ನಾವು ವಿಜಯಲಕ್ಷ್ಮಿ ಮೇಡಮ್ ಅವರು ಹೇಳಿದರು ಆಗ, ಅವರು ನನಗಾಗಲ್ಲ ಇನ್ನೊಬ್ಬರಿಗಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಮೇಡಮ್ ಅವರು ಹೇಳಿದರು ರವೀಣ್ಣನ ಬಗ್ಗೆ. ನಾನು ಕೂಡ ಅದನ್ನೇ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರಿವತ್ತು 5 ಕುಟುಂಬವಲ್ಲ, ಅದು 5,000 ಕುಟುಂಬ ಕೂಡ ಹೋಗುವ ಸಾಧ್ಯತೆ ಖಂಡಿತವಾಗಿ ಇರುತ್ತೆ. ಅದು ಅವರವರು ಹೋಗಿ ಮನೆಯಲ್ಲಿ ಹೇಗೆ ಪೂಜಿಸ್ತಾರೆ ಅದರ ಮೇಲೆ ಅವರ ಅಭಿವೃದ್ಧಿಯೂ ಕೂಡ ಖಂಡಿತವಾಗಿಯೂ ಕಾಣ್ತದೆ ನಿಮಗೆ. ನಾವು ಕೂಡ ಕಾಲೇಜ್ ಕಟ್ಟುವಾಗ ನಾನು ಕೊಡ್ಯಡ್ಕದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಯಾವುದೂ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ 5 ಗಂಟೆ ಹೊತ್ತಿಗೆ ಹೋದಂತಹ ಸಂದರ್ಭ, ಹೋಗಿ ದೇವರ ಮುಂದೆ ನಿಂತು ಕೇಳಿದ್ದಿಷ್ಟೇ, ನಾನು 1,000 ಮಕ್ಕಳಿಗೆ ಒಂದು ಊಟ ಹಾಕಿಸುವಾಗ ಒಂದು ವ್ಯವಸ್ಥೆ ಮಾಡಿ ಅಂತ. ದೇವರಿಗೆ ಪೂಜೆ ಆಗ್ತಾ ಇರಲಿಲ್ಲ. ಅದೇ ಸಂದರ್ಭದಲ್ಲಿ ಒಂದು ಹೂ ಬಿತ್ತು ರೈಟ್ ಸೈಡಿಂದ. ಅದೇ ನಮಗೆ ವರವಾಗಿ ನಿಂತು ನಾವು ಯಾವುದಕ್ಕೂ ಕೂಡ ಹಿಂದೆ ನೋಡದೆ ಮುಂದೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಿದ್ದೇವೆ. ಅದರಿಂದಾಗಿ ಇವತ್ತು ಒಂದು ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು 600ಕ್ಕೂ ಹೆಚ್ಚು ಕುಟುಂಬಗಳು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ತುಂಬ ಹೆಮ್ಮೆ ಆಗ್ತಾ ಉಂಟು. ಸೊ ಇದೆಲ್ಲ ಕಾರಣ ನಾನು ಹಾಗೆ ಹೇಳಿದಾಗೆ ಕೇವಲ 5 ಕುಟುಂಬ ಅಲ್ಲ, ಅದು 5 ಹೋಗಿ ಅವರು ಮಾಡುವಂತಹ ಪುಣ್ಯದ ಕೆಲಸದಿಂದ ಅವರು ಅಭಿವೃದ್ಧಿ ಹೊಂದಿ ಇನ್ನಷ್ಟು ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ರವಿಯಣ್ಣ ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಗೋದಾನ ಇನ್ನೂ ಮುಂದಕ್ಕೆ ಆಗ್ತಾ ಇರಲಿ. ಅವರು ಮಾಡುವಂಥ ಕೆಲಸ ಏನು ಅಂತ ಹೇಳಿದರೆ, ಒಂದು ಸಂಸಾರವನ್ನು
ಬೆಳಗಿಸುವಂಥ ಒಂದು ದೀಪ ಆಗಿದೆ ರವಿ ಅಂತ ಹೇಳುವಂಥದ್ದು. ಸೂರ್ಯ ಇನ್ನು ಮುಂದೆ ಕೂಡ ಆ ರವಿಯನ್ನು ಇಡೀ ನಮ್ಮ ಕಾರ್ಕಳಕ್ಕೆ, ದೇಶಕ್ಕೆ ಒಂದು ಸೂರ್ಯನಾಗಿ ಬೆಳಕು ಕೊಡಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು.